ವೆಲ್ಕಮ್ ಬ್ಯಾಕ್. ಗಂಟೆ ನೋಡ್ಬೋದು 6:13 ಆಗಿದೆ. ಇವಾಗ ನಾನು ಇಲ್ಲಿ ಮನೆಯಿಂದ ಹೊರಟಿದೆ. ಇನ್ನು 7 ಗಂಟೆ ಬಸ್ಸಿಗೆ ಹೋಗಬೇಕಂತ. ಹಾಗೆ ನಾನು ಭಾವನ ಮನೆಗೆ ಹೋಗಿ ಮತ್ತೆ ಚಹಾ ಕುಡಿದು ಮತ್ತೆ ಅಲ್ಲಿಂದ 6:30ಗೆ ನಾವು ಇಬ್ಬರು ಹೊಡ್ಕೊಂಡು ಹೋಗುವಾಗ ನಾವು ಸ್ವಲ್ಪ ಮಾತಾಡಿಕೊಂಡು ಹಾಗೇ ಹೋಗ್ತಿದ್ವಿ. ಅಂತ ನಮಗೆ 7 ಗಂಟೆ ಬಸ್ ಇದ್ದದ್ದು. ಹಾಗೆ ಭಾವನ ಸ್ವಲ್ಪ ವೀಡಿಯೋ ತಗೊಂಡೆ. ಅವ್ನು ಫಸ್ಟಿಗೆ ಬರೋದಿಲ್ಲ ಅಂತ ಹೇಳಿದ, ಮತ್ತು ಹೆಂಗೋ ಮಾತಾಡಿ ಅವನನ್ನು ಫಿಕ್ಸ್ ಮಾಡಿಕೊಂಡೆ ಬರ್ತಾನೆ ಅಂತ ಹೇಳಿದ ವೀಡಿಯೋಗೆ. ಹಾಗೆ ಬೆಳಿಗ್ಗೆ ಬಂದಿರುವಾಗ ಯಾರೋ ಬಂದಿಲ್ಲ, ಒಂದು ರಿಕ್ಷಾ ಇತ್ತು. ಆಮೇಲೆ ಮಾವಿನಕಾಯಿ ನೋಡ್ತಾ ಇದ್ದೆ, ಕೊಯ್ಯುವಂತಾಯಿತು. ಮತ್ತು ಯಾಕಂತ ಹೇಳಿದ್ರೆ ರಿಕ್ಷಾ ಇತ್ತಲ್ಲ, ಹಾಗೆ ನಾವು ಕೊಯ್ಲಿಲ್ಲ. ಆಮೇಲೆ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ. ಆಗ ಆ ಕಡೆಯಿಂದ ಸುಬ್ರಹ್ಮಣ್ಯಕ್ಕೆ ಬಸ್ ಬಂತು. ನಾವು ಅಂದ್ಕೊಂಡ್ವಿ ಇವಾಗ ಇನ್ನು ಬರ್ಬೋದಂತ. ಆಗ ಟೈಮ್ ಎಷ್ಟಾಗಿತ್ತು ಅಂತ ಹೇಳಿದ್ರೆ 7:45 ಆಗಿತ್ತು. ಇನ್ನೂ ಕೂಡ 1/4 ಗಂಟೆ ಇತ್ತು. ಹಾಗೆ ನಮ್ಮೊತ್ತಿಗೆ ಅಕ್ಕ ಸಹ ಇದ್ದರು. ಇಂತೂ ಬಸ್ ಬಂದ ಮೇಲೆ ನಾನು ಮತ್ತು ಭಾವ ಹೋಗಿ ಸೈಡ್ ವಿಂಡಲ್ಲಿ ಕೂತ್ಕೊಂಡ್ವಿ. ಮತ್ತು ಭಾವನ ವೀಡಿಯೋ ತಗೊಂಡೆ. ಆಮೇಲೆ ಎಂಥ ಜಾಲಿಯಲ್ಲಿ ಹೋದ್ವಿ. ಆಮೇಲೆ ಬಸ್ ಫುಲ್ ಖಾಲಿ ಇತ್ತು. ಬೆಳಿಗ್ಗೆ ನಮಗೆ 7 ಗಂಟೆದು ಬಸ್ ಸಿಕ್ತು. ಕೂತ್ಕೊಂಡಿದ್ದೀವಿ ಅದರಲ್ಲಿ. ಕರಾವಳಿ ಕಲ್ಯಾಣ ಸಾರಿಗೆ ಸಿಕ್ಕಿತ್ತು. ಇಲ್ಲಿ ಹೋದರೆ ನಮಗೆ 20 ಮಿನಿಟ್ಸಲ್ಲಿ ನಾವು ಧರ್ಮಸ್ಥಳ ರೀಚ್ ಆಗ್ತೇವೆ. ಇನ್ನೊಂದು ನಮ್ಮ ಗ್ರಾಮಾಂತರ ಸಾರಿಗೆದಲ್ಲಿ ಹೋದರೆ ನಾವು ಆ್ಯಕ್ಚುಲಿ ಎಷ್ಟು ರೀಚ್ ಆಗ್ತೇವೆ ಅಂತ ಹೇಳಿದರೆ ಮಿನಿಮಮ್ 35-45 ಮಿನಿಟ್ಸ್ ಬೇಕು. ಇದರಲ್ಲಿ ಆದರೆ ಫಾಸ್ಟ್ ಎಕ್ಸ್ಪ್ರೆಸ್ ಆಗಿ ಹೋಗ್ತದೆ. ನಾವಂತೂ ಕೊಕ್ಕಡ ರೀಚ್ ಆದ್ವಿ. ಅಲ್ಲಿಂದ ಸ್ವಲ್ಪ ದೂರ ಇದೆ. ಆಮೇಲೆ ನಾವು ಧರ್ಮಸ್ಥಳ ರೀಚ್ ಆದ್ವಿ. ಆದಮೇಲೆ ನಾನು ಮತ್ತು ಭಾವ ಮಿರರ್ ಇತ್ತದಲ್ಲಿ ಸ್ವಲ್ಪ ವೀಡಿಯೋ ತಗೊಂಡು ಆದಮೇಲೆ ರೀಚ್ ಆದ್ವಿ. ಬಟ್ ಬಸ್ಸಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಲ್ಲ, ಯಾಕಂತ ಹೇಳಿದರೆ ಇದು ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗ್ತದೆ. ಹಾಗೆ ನಾವು ಅಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗಿದ್ವಿ. ಅಲ್ಲಿಂದ ನಡ್ಕೊಂಡು ಹೋಗುವಾಗ ನಾವು ನೋಡ್ತಾ ಇದ್ವಿ, ಮೊನ್ನೆ ಶಿವರಾತ್ರಿಯಲ್ಲಿ ಬಿಟ್ಟ ಕಸ ಹಾಗೇನೆ ಇತ್ತು. ಹಾಗೆ ನಾವು ನಡ್ಕೊಂಡು ಹೋಗುವಾಗ ನನ್ನ ಭಾವನ ಸ್ವಲ್ಪ ವೀಡಿಯೋ ತಗೊಂಡೆ. ಮತ್ತು ಸ್ಟೇಟ್ ಬ್ಯಾಂಕ್ ಬಸ್ ಸಿಕ್ತು. ಬಸ್ ಅಂತೂ ಸಿಕ್ತು, ಬಟ್ ಅದು ಹೊರಡಲಿಲ್ಲ. ಆಮೇಲೆ ನಾವು ಸ್ವಲ್ಪ ವೆಯ್ಟ್ ಮಾಡಿದ ಮೇಲೆ ಅದೇ ಬಸ್ ಹೊರಡಿತು. ಆಮೇಲೆ ನಾನು ಮತ್ತು ಭಾವ ಸೈಡ್ ವಿಂಡಲ್ಲಿ ಕೂತ್ಕೊಂಡ್ವಿ ಇನ್ನೊಂದು ಸಲ ಸಹ. ಆಮೇಲೆ ಸೈಡ್ ವಿಂಡಲ್ಲಿ ತಗೊಂಡು ನಾನೊಂದು ವ್ಯೂ ತಗೊಂಡೆ. ಹಾಗೆ ವ್ಯೂ ತಗೊಂಡಾದ್ಮೇಲೆ ನಾವು ಮಡಂತ್ಯಾರ ಆಗ ನಮಗೆ ಮತ್ತೆ ಸುಶಾಂತ್ ಸಿಕ್ಕಿದ್ದ. ಅವನು ವೀಡಿಯೋ ತಗೊಂಡೆ. ಆಮೇಲೆ ಕಾಲೇಜ್ ರೀಚ್ ಆದಮೇಲೆ ಸಂಜೆ ಹೊರಡುವಾಗ ಚೇತನ್ ಸಿಕ್ಕಿದ. ಚೇತನನ್ನು ಕಾಲಲ್ಲಿ ಮಾತಾಡ್ತಿದ್ದ, ನಾನು ಅವನಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೆ. ಮತ್ತು ನಾವು ನೋಡುವಾಗ ನಿಶಾಂತ್ ಸಿಕ್ಕಿದ್ದ. ನಿಶಾಂತ್ ಸಹ ಊಟ ಮಾಡ್ತಿದ್ದೆ. ಆದಮೇಲೆ ನಾವು ರಿಟರ್ನ್ ನಾನು ಮನೆಗೆ ಬಂದಾಗ ಧರ್ಮಸ್ಥಳದಲ್ಲೇ ನೋಡ್ತೇನೆ ಒಂದು ನಾಯಿ ಮತ್ತು ಮರಿ ಇತ್ತು. ಪಾಪ ಏನೂ ತಿನ್ನಲಿಲ್ಲ. ಹಾಗೆ ನಾವು ರಿಟರ್ನ್ ಬರುವಾಗ ನಮ್ಮ ಭಾವನ ಜೊತೆ ಕೂತ್ಕೊಂಡು ಬಂದಮೇಲೆ ಭಾವ ನೋಡುವಾಗ ರೀಲ್ಸ್ ನೋಡ್ತಿದ್ದ. ನಾನು ಅವನ ವೀಡಿಯೋ ತಗೊಂಡು ಅವ್ನಿಗೆ ಗೊತ್ತೇ ಇರಲಿಲ್ಲ. ಆಮೇಲೆ ನಾನು ಅಲ್ಲಿ ಐಸ್ ಕ್ರೀಮ್ ಮಾಡ್ತಿದ್ದೆ. ನಾನು ಐಸ್ ಕ್ರೀಮ್ ತಗೊಂಡು ನಾನು ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಬಾಯ್.